ಕುಡ್ಲ ಜಿಆರ್ ಎಜುಕೇಷನ್ ಟ್ರಸ್ಟ್ ಆಡಳಿತಗೂ ಒಳಪಡೆಯಿನ ಕರಾವಳಿ ಕಾಲೇಜ್ ಸಮೂಹ ಶಿಕ್ಷಣ ಸಂಸ್ಥೆಲದ ವತಿರ್ದು ಕೋವಿಡ್-19 ಸಾಂಕ್ರಾಮಿಕ ಸೀಕ್ಲೆಯನ್ನು ತಡೆಗಟ್ಟುವ ಪ್ರಯತ್ನಕ್ಕೆ ಕೇಂದ್ರ ಬೊಕ್ಕ ರಾಜ್ಯ ಸರ್ಕಾರಕ್ಕೆ 5 ಲಕ್ಷ ರೂಪಾಯಿನ ದೇಣಿಗೆಯಾದು ಕೊಡ್ತೇವೆ. ಪ್ರಧಾನಮಂತ್ರಿಗಳ ಕ್ಯಾಟ್ಸ್ ನಿಧಿಗೆ 4 ಲಕ್ಷ ರೂಪಾಯಿ ಬೊಕ್ಕ ಕರ್ನಾಟಕ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ 2 ಲಕ್ಷ ರೂಪಾಯಿ ಇಂಚ ಒಟ್ಟು 5 ಲಕ್ಷ ರೂಪಾಯಿ ದೇಣಿಗೆ ಚೆಕ್ಕನ್ನು ಕರಾವಳಿ ಕಾಲೇಜಿನ ಸ್ಥಾಪಕ ಅಧ್ಯಕ್ಷರು ಶ್ರೀ ಎಸ್ ಗಣೇಶ್ ರಾವ್, ಜಿಲ್ಲಾಧಿಕಾರಿ ಶ್ರೀಮತಿ ಸಿಂಧು ಬಿ ರೂಪೇಶ್ಗೆ ಒಪ್ಪಿಯಾಯಿರು. ದೇಶನೇ ಕಾಡೊಂದು ಪುನಃ ಕೊರೋನಾ ಸೋಂಕು ರೋಗವನ್ನು ತಡೆಗಟ್ಟುವ ಕೇಂದ್ರ ಬೊಕ್ಕ ರಾಜ್ಯ ಸರ್ಕಾರದ ಬೇಲೆಗೆ ಬೆಂಬಲವಾದ ಕರಾವಳಿ ಕಾಲೇಜ್ ಸಮೂಹ ಶಿಕ್ಷಣ ಸಂಸ್ಥೆಲದ ಆಡಳಿತ ಮಂಡಳಿ ಜಿಆರ್ ಎಜುಕೇಷನ್ ಟ್ರಸ್ಟ್ದ ಸ್ಥಾಪಕ ಅಧ್ಯಕ್ಷರು ಶ್ರೀ ಎಸ್ ಗಣೇಶ್ ರಾವ್ ಬೊಕ್ಕ ಅರೆನ ಉದ್ಯೋಗಿ ಬಳಗದ ಆರ್ಥಿಕ ನೆರವನ್ನು ಜಿಲ್ಲಾಡಳಿತದ ಮೂಲಕ ಬಾರಿ ಖುಷಿಟು ಒಪ್ಪಿಯಾದ ಪಡೆದು ಶ್ರೀ ಗಣೇಶ್ ರಾವ್ ಈ ಪೊರ್ತು ತೆರಿಪಾಯಿರು. ಕರಾವಳಿ ಸಮೂಹ ಕಾಲೇಜ್ ಶಿಕ್ಷಣ ಸಂಸ್ಥೆಲದ ಮೂಲಕ ನೀರ್ಮಾರ್ಗ ಕರಾವಳಿ ಇಂಜಿನಿಯರಿಂಗ್ ಕಾಲೇಜ್ ಕ್ಯಾಂಪಸ್ ಪರಿಸರ, ಕಾವೂರು, ಕೊಟ್ಟಾರ, ಕದ್ರಿ, ತೊಕ್ಕೋಟು, ವಾಮಂಜೂರು ಕರಾವಳಿ ಫಾರ್ಮಸಿ ಕಾಲೇಜಿನ ಪರಿಸರ ಈತನಂಗನೆ ಸುಮಾರು 10 ಲಕ್ಷ ರೂಪಾಯಿ ಮೌಲ್ಯದ ದಿನಬಳಕೆ ಸಾಮಗ್ರಿಗಳನ್ನು ವಿತರಣೆ ಮಂತದ ಪಡೆದು ಶ್ರೀ ಗಣೇಶ್ ರಾವ್ ಈ ಪೊರ್ತು ತೆರಿಪಾಯಿರು. ಸಮಾಜಕ್ಕೆ ಸಂಕಷ್ಟ ಬತ್ತಿನ ಪೊರ್ತುಡು ಕಾರ್ಗಿಲ್ ಯುದ್ಧ, ಭೂಕಂಪ, ಬರ, ನೆರೆ ಇಂಚಿತ್ತಿ ತುರ್ತು ಸಂದರ್ಭಲೆಡು ಸೌಹಾರ್ದತೆಡು ನಿಷ್ಪಕ್ಷಪಾತವಾದ ಸಮಾಜದ ಕಷ್ಟಲೆಗೆ ಸ್ಪಂದಿಸಾದ ಪಣೋ ಸಹಾಯ ವಸ್ತು ರೂಪದ ಸಹಾಯಲೇನು ಮಂತದು ತನ್ನ ಸಾಮಾಜಿಕ ಬದ್ಧತೆಯನ್ನು ತೋಜಾದನ್ನು ಪಡೆದು ಶ್ರೀ ಎಸ್ ಗಣೇಶ್ ರಾವ್ ತೆರಿಪಾಯಿರು.